ಅಂಬಿತಾಡಿ ಗೇರುಕಟ್ಟೆ ರಸ್ತೆ ಬದಿಯ ತೋಡಿನಲ್ಲಿ ತುಂಬಿದ ತ್ಯಾಜ್ಯ. ವಾಹನದಲ್ಲಿ ತ್ಯಾಜ್ಯವನ್ನು ತಂದು ಬಿಸಾಕುತ್ತಿರುವುದಾಗಿ ಸ್ಥಳೀಯರ ದೂರು. ನೂರಾರು ವಾಹನಗಳು ಹಾಗೂ ದಾರಿಹೋಕರು ಸಂಚರಿಸುವ ಅಂಬಿತಾಡಿ ಗೇರುಕಟ್ಟೆ ರಸ್ತೆಯಲ್ಲಿರುವ ತೋಡನ್ನು ಕಸದ ತೊಟ್ಟಿಯಂತೆ ಬಳಸಲಾಗುತ್ತಿದ್ದು ಸ್ಥಳೀಯ ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊರಗಿನಿಂದ ಸಂಚರಿಸುವವರು ಕೂಡ ನಿರ್ಬಂಧವಿಲ್ಲದೆ ಕಸವನ್ನು ಬಿಸಾಡುತ್ತಿರುವುದು ಕಂಡುಬಂದಿದೆ. ಇದಲ್ಲದೆ ವೈದ್ಯಕೀಯ ತ್ಯಾಜ್ಯವನ್ನು ಕೂಡ ಇಲ್ಲಿ ಎಸೆಯಲಾಗುತ್ತಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಇದೀಗ ತೋಡು ಕಸ ತ್ಯಾಜ್ಯದಿಂದ ತುಂಬಿ ತೋಡು ಕಣ್ಮರೆಯಾಗುವ ಸ್ಥಿತಿ ತಲುಪಿದೆ. ಇನ್ನು 1 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗಲಿರುವುದರಿಂದ ನೀರು ಸರಾಗವಾಗಿ ಹರಿಯಲು ಸಾಧ್ಯವಿಲ್ಲದೆ ಕೃತಕ ನೆರೆ ಸೃಷ್ಟಿಯಾಗಿ ಇಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯಗಳು ಮನೆಯೊಳಗೆ ನುಗ್ಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ತೋಡು ಮಸ್ತ್ ಸಮಸ್ಯೆ ಆಂದುಂಡು ಕಜಾವದ ವಿಷಯ ಪೂರ ವೇಸ್ಟ್ ಉಂಡು ಕೋರಿದ ಇಂಗೇಶನ್ ಅವು ಪೂರ ವೇಸ್ಟ್ ಉಂಡು ಪೂರ ಮೂಲ ಕೃಷಿ ತಕ್ಲೆಗ್ ಪೂರ ತೊಂದರೆ ಆಪುಂಡು ಮೂಲ ಪೋಪು ನಕ್ಲೆಗ್ಲ ತೊಂದರೆ ಆಪುಂಡು ನೆಕ್ MLA ಮುಟ್ಟಲ ಕಂಪ್ಲೇಂಟ್ ಪೋತುಂಡು ಬತ್ತು ತೂದಲ ಪೋತೇರು ಬೊಕ್ಕ ಕಲೆಕ್ಟರ್ ನಲ್ಪ ಯಾನೇ ಪೋತೆ 2-3 ಸರ್ತಿ ನೆತ್ತ ಕಂಪ್ಲೇಂಟ್ ಪತ್ತೊಂದು ಆಂಡಲ ಅಕ್ಲಿ ವಾ ರೆಸ್ಪಾನ್ಸ್ಲ ಇಜ್ಜಿ ಮೂಲಿಡೆ ಬತ್ತದ ದಾಲ ಪೂರ ಪೋಯಿನ ವರ್ಷ ಪೂರನಲ ಇಲ್ಲಡೆ ನೀರು ನೆನ್ನ ಇಲ್ಲಿ ನೀರು ಬರ್ನಕ ಎನ್ನ ಇಲ್ಲಿ ಈತು ವರ್ಷ ಮುರ್ಕಾದನ ಇಲ್ಲಿ ಮುರಾಣಿ. ಜೊತೆಗೆ ತ್ಯಾಜ್ಯದಿಂದ ಹೊರಹೊಮ್ಮುವ ಕಲುಷಿತ ನೀರು ಸಮೀಪದಲ್ಲಿರುವ ಸಾರ್ವಜನಿಕ ಬಾವಿಗೆ ಸೇರಿ ಕುಡಿಯುವ ನೀರಿಗೂ ಬರ ಉಂಟಾಗುವ ಅಪಾಯವು ಹೆಚ್ಚಾಗುವ ಸಾಧ್ಯತೆಯೂ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.